ತಾಲೂಕು ನಿಡಗಲ್ ಹೋಬಳಿ ವ್ಯಾಪ್ತಿಯ ಚನ್ನಕೇಶವಪುರ ಗ್ರಾಮದಲ್ಲಿ ಗೋಡಚಂದ್ರ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಆದಿಜಾಂಬವ ಸಮುದಾಯ ಅದ್ದೂರಿಯಾಗಿ ನೆರವೇರಿಸಿತು. ಮಾರಮ್ಮ ದೇವಿಗೆ ಆರತಿಗಳನ್ನು ಬೆಳಗುವುದರ ಮೂಲಕ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಜಾತ್ರೆಯಲ್ಲಿ ಪಾಲ್ಗೊಂಡ ಸಾರ್ವಜನಿಕರು ಮಾರಮ್ಮ ದೇವಿಯ ದರ್ಶನ ಪಡೆದು ಶ್ರೀ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಗೋಪಣ್ಣ ಸ್ವಾಮಿ, ಅಜಯ್ ನಾಗೇಶ್ ರಾವ್, ಬಿಂದು ಮಾಧವರಾವ್, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಮ್ಮ ಈರಣ್ಣ, ಗೊಂಚಗಾರ ಶಿವಣ್ಣ, ಹನುಮಂತರಾಯಪ್ಪ ಗೌಡ, ತಳವಾರ್ ರಾಮಪ್ಪ, ಪಾಂಡುರಂಗಪ್ಪ, ಜಿಪಿ ಸದಸ್ಯ ಮಹಲಿಂಗಪ್ಪ, ಗುಂಡಪ್ಪ, ದಾಸಣ್ಣ ಪೆಮ್ಮನಹಳ್ಳಿ, ಗೊಲ್ಲರಟ್ಟಿ ಯಜಮಾನ ಓಬಾಳಪ್ಪ, ತುಂಡಹಳ್ಳಪ್ಪ, ಮಲ್ಲಯ್ಯ, ರಾಡ್ಲಹಳ್ಳಿ ಅಳ್ಳಪ್ಪ, ಅಂಜಿನಪ್ಪ ಕ್ಲರ್ಕ್, ನರಸಿಂಹಪ್ಪ, ಪಗ್ಗಲ್ ಹಳ್ಳಪ್ಪ, ಹನುಮಂತರಾಯಪ್ಪ ಕೆಂಗ, ಪೂಜಾರಿ ರಮೇಶ, ಕುದುರೆ ಆನಂದ, ಓಬಾಳಪ್ಪ ಬುಡ್ಡ ಹಾಗೂ ಈ ಊರಿನ ಮುಖಂಡರು, ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕಿಪುರ, ಪಾವಗಡ ತಾಲೂಕು.